الله لمن حمده. الله أكبر.
ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವನಿಷ್ಟಪಡುವ, ಅವನು ಪ್ರೀತಿಸುವ ಅವನ ಸಜ್ಜನ ದಾಸರಲ್ಲಿ ನಮ್ಮನ್ನು, ನಮ್ಮ ಕುಟುಂಬವನ್ನು ಸೇರಿಸಲಿ. ಅವನ ಮಾರ್ಗದಲ್ಲಿ ಬದುಕಲು, ಅವನ ಮಾರ್ಗದಲ್ಲಿ ಕರ್ಮ ನಿರತರಾಗಿದ್ದುಕೊಂಡೇ ಮರಣ ಹೊಂದಲು ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗೂ ನಮ್ಮ ಕುಟುಂಬಕ್ಕೂ ತೌಫೀಕ್ ನೀಡಲಿ. ಆಮೀನ್. ಸಹೋದರ ಸಹೋದರಿಯರೇ, 30 ದಿನಗಳ ಕಠಿಣವಾದ, ಬಹಳ ನಿಷ್ಠುರವಾದ, ಅತ್ಯಂತ ಪವಿತ್ರವಾದ ಉಪವಾಸದ ಸಮಗ್ರ ತರಬೇತಿಯ ನಂತರ ನಾವಿಂದು ಈದ್ ಹಬ್ಬದ ಸಂಭ್ರಮದಲ್ಲಿದ್ದೇವೆ. ಸಹೋದರರೇ, ನಾವಿಂದು ಪರಿಶುದ್ಧರು, ನಾವಿಂದು ಉದಾರಿಗಳು, ನಾವಿಂದು ದೊಡ್ಡ ಮುಜಾಹಿದ್ಗಳು, ಇಂದು ನಾವು ಕರ್ಮಯೋಗಿಗಳು, ಸಾಮಾಜಿಕ ಬದ್ಧತೆ ಇರುವವರು. ಶಾಬಾನ್ ತಿಂಗಳಿಂದ ಶಹರ್ ರಮಲಾನ್ನ ಮೂಲಕ ಶವ್ವಾಲಿಗೆ ಪ್ರವೇಶಿಸುವಾಗ ಸಹೋದರ ಸಹೋದರಿಯರೇ, ನಮ್ಮ ಬದುಕಿನಲ್ಲಿ ಬಹಳಷ್ಟು ಬದಲಾವಣೆಗಳು ಉಂಟಾಗಿವೆ. ಇಂದು ನಾವು ಹೇಳುತ್ತಿರುವ ಅಥವಾ ನೀವು ಹೇಳಬೇಕು ಎಂದು ಆದೇಶಿಸಲ್ಪಟ್ಟಿರುವ ಅಲ್ಲಾಹು ಅಕ್ಬರ್, ಅದು ದುರ್ಬಲವಾದ, ಭಾರ ಇಲ್ಲದ, ಜೀವ ಇಲ್ಲದ ಕೇವಲ ಒಂದು ಘೋಷಣೆ ಮಾತ್ರ ಅಲ್ಲ. ಅಲ್ಲಾಹು ಅಕ್ಬರ್ ಎಂಬುದು ಒಂದು ಆದರ್ಶವಾಗಿದೆ. ಅಲ್ಲಾಹು ಅಕ್ಬರ್ ಎಂಬುದು ದೊಡ್ಡ ಶಕ್ತಿಯಾಗಿದೆ. ಅಲ್ಲಾಹು ಅಕ್ಬರ್ ಎಂಬುದು ಒಂದು ಜೀವನ ಕ್ರಮವಾಗಿದೆ. 30 ದಿನಗಳ ಉಪವಾಸದಿಂದ ನೀವು ಏನು ಗಳಿಸಿದ್ದೀರಿ ಎಂದು ಪ್ರಶ್ನಿಸಿದರೆ, 30 ದಿನಗಳ ಉಪವಾಸದಿಂದ ಅಲ್ಲಾಹು ಅಕ್ಬರ್ ಎಂಬ ಜೀವನ ಶೈಲಿಯನ್ನು ನಾವು ಗಳಿಸಿದ್ದೇವೆ ಎಂಬುದು ನಮ್ಮ ಆತ್ಮವಿಶ್ವಾಸ ಆಗಬೇಕು. ಸಹೋದರ ಸಹೋದರಿಯರೇ, ರಮಲಾನ್ ನಮ್ಮನ್ನು ತಿದ್ದಿದೆ, ರಮಲಾನ್ ನಮ್ಮನ್ನು ಸ್ವಚ್ಛಗೊಳಿಸಿದೆ, ರಮಲಾನ್ ನಮ್ಮ ಬದುಕಿನ ಕ್ರಮಗಳನ್ನು ಬದಲಾಯಿಸಿದೆ. ಇಸ್ಲಾಮಿನ ಇಬಾದತ್ತುಗಳು ಇಬಾದತ್ತುಗಳಿಗಾಗಿ ಇರುವುದಲ್ಲ. ಇಬಾದತ್ತುಗಳು ಬದುಕಿನ ಮೇಲೆ ಪ್ರಭಾವ ಬೀರಬೇಕು, ಇಬಾದತ್ತುಗಳು ಬದುಕನ್ನು ಸಂಸ್ಕರಿಸಬೇಕೆಂಬುದು ಇಸ್ಲಾಮಿನ ಸ್ಪಷ್ಟವಾದಂತಹ ಮಾರ್ಗದರ್ಶನವಾಗಿದೆ. ಯಾವುದಾದರೂ ಇಬಾದತ್ತುಗಳು ನಿಮ್ಮ ಬದುಕಿನ ಮೇಲೆ ಪ್ರಭಾವ ಬೀರುವುದಿಲ್ಲ ಎಂದಾದರೆ, ಇಬಾದತ್ತುಗಳು ನಿಮ್ಮ ಬದುಕನ್ನು ಸಂಸ್ಕರಿಸುವುದಿಲ್ಲ ಎಂದಾದರೆ, ಆ ಇಬಾದತ್ತುಗಳನ್ನು ಪುಣ್ಯ ಕರ್ಮಗಳೆಂದೋ, ಅದು ಅಲ್ಲಾಹನ ಬಳಿ ಸ್ವೀಕಾರಾರ್ಹವೆಂದೋ ಖಂಡಿತ ಪರಿಗಣಿಸಲಾಗುವುದಿಲ್ಲ. ನಿಮ್ಮ ಬದುಕಿನ ಮೇಲೆ ಪ್ರಭಾವ ಬೀರುವ, ನಿಮ್ಮ ಬದುಕನ್ನು ಸಂಸ್ಕರಿಸುವ ಇಬಾದತ್ತುಗಳು ಮಾತ್ರ ಅಮಲು ಸ್ವಾಲಿಹಾತ್ ಆಗುತ್ತದೆ, ಪುಣ್ಯ ಕರ್ಮ ಆಗ್ತದೆ. ಆ ಇಬಾದತ್ತುಗಳು ಮಾತ್ರ ಅಲ್ಲಾಹನ ಬಳಿ ಸ್ವೀಕಾರಾರ್ಹವಾಗುತ್ತದೆ. ಆದ್ದರಿಂದ ನಮ್ಮ ಇಬಾದತ್ತುಗಳು ನಮ್ಮ ಬದುಕನ್ನು ನಿಯಂತ್ರಿಸಬೇಕು. ನಮ್ಮ ಇಬಾದತ್ತುಗಳಿಗೆ ನಮ್ಮ ದೈನಂದಿನ ಜೀವನದ ಮೇಲೆ ಪ್ರಭಾವ ಇರಬೇಕು. ಸಹೋದರ ಸಹೋದರಿಯರೇ, ನಿನ್ನೆಯ ತನಕ ನಾವು ಅನ್ನಪಾನೀಯವನ್ನು ತ್ಯಜಿಸಿದ್ದೆವು. ಆಹಾರ ವಸ್ತುಗಳು ನಮಗೆ ನಿಷಿದ್ಧವಾಗಿತ್ತು.
ಆದರೆ ಇಂದು ಆಹಾರ ಸೇವಿಸುವುದಿಲ್ಲ ಎಂದು ತೀರ್ಮಾನಿಸುವುದು ನಿಷಿದ್ಧವಾಗಿತ್ತು. ನಿನ್ನೆ ಈ ಸಮಯದಲ್ಲಿ ಆಹಾರ ತಿನ್ನುವುದು ನಿಷಿದ್ಧವಾಗಿತ್ತು. ಇಂದು ಈ ಸಮಯದಲ್ಲಿ ಆಹಾರ ತಿನ್ನುವುದಿಲ್ಲ ಎಂದು ತೀರ್ಮಾನಿಸುವುದು ನಿಷಿದ್ಧವಾಗಿದೆ. ಸಹೋದರರೇ, ಬದುಕೆಷ್ಟು ಶಿಸ್ತುಬದ್ಧವಾದ ಒಂದು ವಿಶ್ವಾಸಿಗಳನ್ನು, ನಿಮ್ಮ ಇಷ್ಟ ಮತ್ತು ಅನಿಷ್ಟಗಳನ್ನು ತೀರ್ಮಾನಿಸುವವರು ನೀವಲ್ಲ. ನೀವೇನು ಮಾಡಬೇಕು, ಏನು ಮಾಡಬಾರದು ಎಂದು ತೀರ್ಮಾನಿಸುವ ಅಧಿಕಾರ ನಿಮ್ಮದಲ್ಲ. ಅದು ಅಲ್ಲಾಹನ ಪರಮಾಧಿಕಾರಕ್ಕೆ ಸೇರಿದ್ದು. ಅಲ್ಲಾಹನ ತೀರ್ಮಾನ ಅದು. ಅಲ್ಲಾಹನ ಆದೇಶಗಳಿಗೆ ನಾವು ಬದ್ಧರು, ಅಲ್ಲಾಹನ ಆದೇಶಗಳಿಗೆ ನಾವು ವಿಧೇಯರು. ಸಹೋದರರೇ, ರಮಲಾನ್ ನಮಗೆ ಕಲಿಸಿಕೊಟ್ಟಿರುವ ಬಹಳ ದೊಡ್ಡ ತರಬೇತಿಯ. ಆದ್ದರಿಂದ ಈದ್ ಉಲ್ ಫಿತ್ರ್ನ ವಂದನೆಯ ಸಂದೇಶವಾಗಿ ವೈಲಾ ರಬ್ಬಿಕ ಫರ್ಗಬ್, ಅಲ್ಲಾಹನ ಕಡೆಗೆ ಮರಳಬೇಕು ಎಂಬುದು ಈದ್ ಉಲ್ ಫಿತ್ರ್ನ ವಂದನೆಯ ಸಂದೇಶವಾಗಿದೆ. ಸಹೋದರರೇ, ಅಲ್ಲಾಹನಿಗೆ ನಿಮ್ಮ ಆರಾಧನೆಯನ್ನು ಮಾತ್ರ ಕೊಟ್ಟರೆ ಸಾಕಾಗುವುದಿಲ್ಲ. ಅಲ್ಲಾಹನಿಗೆ ನಿಮ್ಮ ಅನುಸರಣೆಯನ್ನು ಕೊಡಬೇಕು. ಅಲ್ಲಾಹನಿಗೆ ನಿಮ್ಮ ವಿಧೇಯತೆಯನ್ನು ಕೊಡಬೇಕು. ವಿಧೇಯತೆ, ಅನುಸರಣೆ ಆರಾಧನೆಗಿಂತ ಬಹಳ ಶ್ರೇಷ್ಠವಾದದ್ದು. ಒಂದು ವಂಚಕರಿಗೆ, ಮೋಸ ಮಾಡುವವರಿಗೆ, ಅಪರಾಧಿಗಳಿಗೆ ಅಲ್ಲಾಹನಿಗೆ ಆರಾಧನೆಯನ್ನು ಕೊಡಲು ಸಾಧ್ಯವಾಗಬಹುದು. ಅಧರ್ಮಿಗಳಿಗೆ, ಅಪರಾಧಿಗಳಿಗೆ ಒಂದು ಅಲ್ಲಾಹನಿಗೆ ಆರಾಧನೆ ಕೊಡಲಿಕ್ಕೆ ಅವರಿಗೆ ಸಾಧ್ಯವಾಗಬಹುದು. ಕೆಲವೊಮ್ಮೆ ಅಧರ್ಮಿಗಳು, ಅಪರಾಧಿಗಳು ಒಂದನೆಯ ಲೈನ್ನಲ್ಲಿ ಇರ್ತಾರೆ ನಮಾಜಿನಲ್ಲಿ. ಆದರೆ ಅಲ್ಲಾಹನಿಗೆ ನೀವು ಅನುಸರಣೆಯನ್ನು ಕೊಡಲು ತೀರ್ಮಾನಿಸಿದರೆ, ಅಲ್ಲಾಹನಿಗೆ ನೀವು ವಿಧೇಯತೆಯನ್ನು ಕೊಡಲು ತೀರ್ಮಾನಿಸಿದರೆ ಈ ಲಿಸ್ಟಿನಲ್ಲಿ ಖಂಡಿತ ನೀವು ಇರುವುದಿಲ್ಲ. ನಾನು ಅಲ್ಲಾಹನಿಗೆ ಅನುಸರಣೆಯನ್ನು ಕೊಡುತ್ತೇನೆ ಎಂದು ನೀವು ತೀರ್ಮಾನ ಮಾಡುವುದಾದರೆ, ನಾನು ಅಲ್ಲಾಹನಿಗೆ ವಿಧೇಯತೆಯನ್ನು ಕೊಡುತ್ತೇನೆ ಎಂದು ನೀವು ನಿರ್ಧರಿಸಿ ಬಿಟ್ಟರೆ, ಅಧರ್ಮಗಳೊಂದಿಗೆ, ಕೆಡುಕುಗಳೊಂದಿಗೆ, ಶೈತಾನಿಯತ್ತಿನೊಂದಿಗೆ ರಾಜಿಯಾಗಲು ಸಹೋದರರೇ ನಿಮಗೆ ಖಂಡಿತ ಸಾಧ್ಯ ಇಲ್ಲ. ಅಲ್ಲಾಹನಿಗೆ ಅನುಸರಣೆಯನ್ನು ಕೊಡುವ, ಅಲ್ಲಾಹನಿಗೆ ವಿಧೇಯತೆಯನ್ನು ಕೊಡುವ ಪ್ರಾಯೋಗಿಕವಾದ ತರಬೇತಿಯಾಗಿದ್ದು ಶಹರ್ ರಮಲಾನ್ ಅಂತ ನಮಗೆ ಗೊತ್ತಿರಬೇಕು. ಸಹೋದರ ಸಹೋದರಿಯರೇ, ನಾವಿಂದು ದೇಹೇಚ್ಛೆಗಳ ಗುಲಾಮರಲ್ಲ. ನಾವಿಂದು ಕಾಮ ಕ್ರೋಧಗಳ ದಾಸರಲ್ಲ. ಅವುಗಳನ್ನು ನಿಯಂತ್ರಿಸುವ ಶಕ್ತಿ ಇದೆ ನಮಗೆ. ಅವುಗಳನ್ನು ನಿಯಂತ್ರಿಸುವಂತಹ ಆತ್ಮವಿಶ್ವಾಸ ಇದೆ. ಈ ನಿಯಂತ್ರಣ, ಈ ಕಂಟ್ರೋಲ್, ಈ ಶಕ್ತಿ, ಈ ಈಮಾನ್ ಅದು ಕೆಟ್ಟು ಹೋಗದಂತೆ, ಅದು ಹಾಳಾಗದಂತೆ ಅದನ್ನು ಉಳಿಸಿಕೊಳ್ಳಬೇಕೆಂದು ಈದ್ ಉಲ್ ಫಿತ್ರ್ನ ಅತ್ಯಂತ ಪ್ರಮುಖ ಸಂದೇಶವಾಗಿ ಸಹೋದರ ಸಹೋದರಿಯರೇ, ನನ್ನೊಂದಿಗೂ ನಿಮ್ಮೊಂದಿಗೂ ನಾನು ಎಚ್ಚರಿಸ್ತಾ ಇದ್ದೇನೆ. ರಮಲಾನ್ನಲ್ಲಿ ಏನು ಗಳಿಸಿದ್ದೇವೆಯೋ ಅದನ್ನು ಉಳಿಸಿಕೊಳ್ಳಲು ನಮಗೆ ಸಾಧ್ಯ ಆಗಬೇಕು. ಸಹೋದರ ಸಹೋದರಿಯರೇ, ರಮಲಾನ್ ಕುರ್ಆನ್ನ ತಿಂಗಳಾಗಿತ್ತು. ಅಲ್ಲಾಹು ಸುಬ್ಹಾನಹು ವ ತಆಲಾ ಕುರ್ಆನ್ ಅವತೀರ್ಣಗೊಳಿಸಿದ ತಿಂಗಳು. ಕುರ್ಆನ್ ಮನುಷ್ಯನ ಬಗ್ಗೆ ಮಾತಾಡಿದೆ. ವದ್ಕುರು ಇದ್ ಕುಂತುಂ ಅದಾಅ ಫಅಲ್ಲಫ ಬೈನ ಕುಲೂಬಿಕುಂ ಫಅಸ್ಬಹ್ತುಂ ಬಿನಿಅಮತಿಹಿ ಇಖ್ವಾನ. ನೀವು ಪರಸ್ಪರ ಕಚ್ಚಾಟ ನಡೆಸುತ್ತಿದ್ದ ಒಂದು ಕಾಲದಲ್ಲಿ, ಪರಸ್ಪರ ರಕ್ತಪಾತ ನಡೆಸುತ್ತಿದ್ದ ಒಂದು ಕಾಲದಲ್ಲಿ, ಮನುಷ್ಯ ಸಂಬಂಧಗಳು ಶಿಥಿಲವಾಗಿದ್ದ ಒಂದು ಕಾಲದಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮ್ಮ ಮೇಲೆ ಕುರ್ಆನ್ ಅವತೀರ್ಣಗೊಳಿಸಿದ್ದಾನೆ. ಇದು ಕುಂತುಂ ಅದಾ ಫಅಲ್ಲಫ ಬೈನ ಕುಲೂಬಿಕುಂ. ಅಲ್ಲಾಹು ಸುಬ್ಹಾನಹು ವ ತಆಲಾ ಪವಿತ್ರ ಕುರ್ಆನ್ನ ಸಂದೇಶಗಳ ಮೂಲಕ ನಿಮ್ಮ ಹೃದಯಗಳನ್ನು ಜೋಡಿಸಿದ, ನಿಮ್ಮ ಮನಸ್ಸುಗಳನ್ನು ಜೋಡಿಸಿದ. ಆದ್ದರಿಂದ ಕುರ್ಆನ್ ಅವತೀರ್ಣಗೊಂಡದ್ದು ಮನುಷ್ಯರ ಮನಸ್ಸುಗಳನ್ನು ಜೋಡಿಸುವುದಕ್ಕೆ, ಪ್ರೀತಿಯ, ಸಹೋದರತೆಯ, ವಿಶ್ವಾಸದ ಸೇತುವೆಗಳನ್ನು ನಿರ್ಮಿಸುವುದು ಪವಿತ್ರ ಕುರ್ಆನ್ನ ಮಾರ್ಗದರ್ಶನದ ಅಜೆಂಡಾ ಆಗಿತ್ತು ಅಂತ ನಮಗೆ ಗೊತ್ತಿರಬೇಕು. ಸಹೋದರ ಸಹೋದರಿಯರೇ, ದೇವರ ಏಕತೆಯ ಬಗ್ಗೆ, ಮಾನವ ಕುಲದ ಏಕತೆಯ ಬಗ್ಗೆ ಕುರ್ಆನ್ ನಮ್ಮನ್ನು ನಿರಂತರವಾಗಿ ಎಚ್ಚರಿಸುತ್ತದೆ. ನೀವೆಲ್ಲ ಒಬ್ಬನೇ ದೇವನ ಸೃಷ್ಟಿಗಳೆಂದು,
ನೀವೊಂದೇ ತಂದೆ ತಾಯಿಯ ಮಕ್ಕಳೆಂದು ನಿಮ್ಮ ಮಧ್ಯೆ ಇರುವ ಸಂಬಂಧ ಪರಸ್ಪರ ಸಹೋದರರು ಎಂಬ ಸಂಬಂಧ ಮಾತ್ರ. ಎಲ್ಲಾ ಧರ್ಮೀಯರು, ಎಲ್ಲಾ ಜಾತಿಯ ಜನರು ನಿಮ್ಮ ಮಧ್ಯೆ ಪರಸ್ಪರ ಸಹೋದರರು ಎಂಬ ಸಂಬಂಧ ಮಾತ್ರ ಇದೆ ಎಂಬ ಉದಾತ್ತವಾದ ಆದರ್ಶವನ್ನು ಕುರ್ಆನ್ ಈ ಜಗತ್ತಿಗೆ ಕಲಿಸಿಕೊಟ್ಟಿದೆ. ಯಾ ಅಯ್ಯುಹನ್ನಾಸ್, ಕುರ್ಆನ್ನ ಕರೆಯದು ಮನುಷ್ಯರೇ ಎಂಬುದು. ಪವಿತ್ರ ಕುರ್ಆನ್ ಪರಿಚಯಿಸುವುದು ಕರುಣಾಮಯಿಯಾದ ಅಲ್ಲಾಹನನ್ನು, ಕರುಣಾನಿಧಿಯಾದ ಅಲ್ಲಾಹನನ್ನು ಮನುಷ್ಯರೇ ಎಂದು ಕುರ್ಆನ್ ಸಂಬೋಧಿಸಿತು. ಪರಸ್ಪರರ ಸಂರಕ್ಷಣೆ ನಿಮ್ಮ ಹೊಣೆಗಾರಿಕೆ ಎಂದು ಕುರ್ಆನ್ ನಮಗೆ ಹೇಳಿಕೊಟ್ಟಿದೆ. ನೀವು ಪರಸ್ಪರ ಸಂರಕ್ಷಣೆ ಮಾಡಬೇಕಾದದ್ದು ನಿಮ್ಮ ಹೊಣೆಗಾರಿಕೆಯಾಗಿದೆ. ಆದ್ದರಿಂದ ಸಹೋದರರೇ, ಈ ಸಮಾಜದಲ್ಲಿ ನಾವು ಪರಸ್ಪರರ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ವಹಿಸಿಕೊಳ್ಬೇಕು. ಎಲ್ಲಾ ಧರ್ಮದವರ, ಎಲ್ಲಾ ಜಾತಿಗಳ, ಎಲ್ಲಾ ಪಕ್ಷಗಳ, ಎಲ್ಲಾ ಪಂಗಡಗಳ ಮನುಷ್ಯರ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ಸಹೋದರ ಸಹೋದರಿಯರೇ, ಕುರ್ಆನ್ನ ಅನುಯಾಯಿಗಳು ವಹಿಸಿಕೊಳ್ಬೇಕಾಗಿದೆ. ಶಾಂತಿಯುತವಾದ ನಾಡು, ನೆಮ್ಮದಿಯ ದೇಶ, ಸಹೋದರರಾಗಿ ಬದುಕುವಂತಹ ಸಮಾಜ, ಪರಸ್ಪರ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ನಿರ್ವಹಿಸುವ ಸಾಮಾಜಿಕ ಸಿಸ್ಟಮ್, ಇದು ಕುರ್ಆನ್ನ ಆದೇಶವಾಗಿದೆ, ಅದು ಇಸ್ಲಾಮಿನ ಆದರ್ಶವಾಗಿದೆ. ಸಹೋದರ ಸಹೋದರಿಯರೇ, ಈದ್ ಉಲ್ ಫಿತ್ರ್ನ ಈ ಸಂದರ್ಭದಲ್ಲಿ ಪವಿತ್ರ ಕುರ್ಆನ್ನ ಈ ಆಶಯವನ್ನು, ಮನುಷ್ಯನನ್ನು ಪ್ರೀತಿಸುವ, ಎಲ್ಲಾ ಜಾತಿ ಧರ್ಮಗಳ ಗಡಿಗಳ ಆಚೆ ವಲಕದ್ ಕರ್ರಮ್ನಾ ಬನಿ ಆದಮ್ ಎಂಬುದು ಭಾಷಣದ ಟಾಪಿಕ್ ಅಲ್ಲ ಅಂತ ನಿಮಗೆ ಗೊತ್ತಿರಬೇಕು. ಅಲ್ಲಾಹು ಮನುಷ್ಯನನ್ನು ಗೌರವಿಸಿದ್ದಾನೆ ಎಂಬುದು ಆವೇಶವಾದ ಭಾಷಣದ ಟಾಪಿಕ್ ಅಲ್ಲ. ಅದು ಪವಿತ್ರ ಕುರ್ಆನ್ನ ಸಿದ್ಧಾಂತ, ಅದು ಪವಿತ್ರ ಕುರ್ಆನ್ನ ಆದರ್ಶ. ಅದು ಸಮಾಜದಲ್ಲಿರುವ ಎಲ್ಲಾ ಮನುಷ್ಯರನ್ನು ಗೌರವಿಸಲು, ಸಮಾಜದ ಎಲ್ಲಾ ಮನುಷ್ಯರನ್ನು ಪ್ರೀತಿಸಲು, ಸಮಾಜದಲ್ಲಿ ಬದುಕುತ್ತಿರುವ ಎಲ್ಲಾ ಮನುಷ್ಯರ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ವಹಿಸಿಕೊಳ್ಳಲು ಸಹೋದರ ಸಹೋದರಿಯರೇ, ಸತ್ಯವಿಶ್ವಾಸಿಗಳಿಗೆ ಸಾಧ್ಯವಾಗಬೇಕೆಂದು ಈದ್ ಉಲ್ ಫಿತ್ರ್ನ ಅತ್ಯಂತ ಪ್ರಮುಖವಾದ ಮೂರನೆಯ ಸಂದೇಶವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದೆ. ಸಹೋದರರೇ, ಮುಸ್ಲಿಂ ಉಮ್ಮತ್ತು ಬಹಳ ಕಠಿಣವಾದ ಪರಿಸ್ಥಿತಿಯ ಮೂಲಕ ಹಾದು ಹೋಗುತ್ತಾ ಇದೆ. ನಮ್ಮ ದೇಶದಲ್ಲಿ ಈ ಉಮ್ಮತ್ತು ಕಠೋರವಾದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಎಲ್ಲಿ ನೋಡಿದ್ದರೂ ಕತ್ತಲು, ಯಾವ ಕಡೆಗೆ ನೋಡಿದರೂ ಅಂಧಕಾರ. ಈ ಉಮ್ಮತ್ತಿನ ಭವಿಷ್ಯ ಏನು ಎಂಬುದರ ಬಗ್ಗೆ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ 20 ಕೋಟಿ ಜನಸಂಖ್ಯೆ ಇರುವ ಒಂದು ಉಮ್ಮತ್ತಿನ ಭವಿಷ್ಯ ಏನು ಎಂಬುದರ ಬಗ್ಗೆ ಸಹೋದರ ಸಹೋದರಿಯರೇ ಆತಂಕ ಇದೆ, ಆಶಂಕೆ ಇದೆ. ಆದರೆ ಈ ಉಮ್ಮತ್ತು ಯಾವ ಸಂದರ್ಭದಲ್ಲೂ ನಿರಾಶರಾಗಬಾರದು. ಅಲ್ಲಾಹನ ಪರಮಾಧಿಕಾರದ ಬಗ್ಗೆ, ಪರಲೋಕದ ಶಾಶ್ವತವಾದ ವಿಜಯದ ಬಗ್ಗೆ ಅಪಾರವಾದ ನಂಬಿಕೆ ಇರುವವರು ನಾವು. ಈ ನಂಬಿಕೆ, ಈ ವಿಶ್ವಾಸ ಎಂತಹ ಪರಿಸ್ಥಿತಿಯಲ್ಲೂ ಯಾವುದೇ ರೀತಿಯ ಬದಲಾವಣೆಗಳಾದರೂ ನಿಮಗೆ ನಿರ್ಭಯತ್ವವನ್ನು ದಯಪಾಲಿಸುತ್ತದೆ. ಪವಿತ್ರ ಕುರ್ಆನ್ 6236 ಸೂಕ್ತಗಳು ಕೂಡ ನಿರ್ಭಯತ್ವದ, ಅಲ್ಲಾಹನ ಹೊರತು ಬೇರೆ ಯಾರನ್ನೂ ಭಯಪಡದ ನಿರ್ಭಯತ್ವದ ಆದರ್ಶವನ್ನು ನಿಮಗೆ ಕಲಿಸಿಕೊಡುತ್ತದೆ. ಸಹೋದರರೇ, ಸರ್ವಾಧಿಕಾರಿಗಳು ಜಗತ್ತಿನಲ್ಲಿ ಧಾರಾಳ ಬಂದು ಹೋಗಿದ್ದಾರೆ. ಸರ್ವಾಧಿಕಾರಿಗಳ ಅಧೀನದಲ್ಲಿ, ಏಕಾಧಿಪತಿಗಳ ಅಧೀನದಲ್ಲಿ ಮುಸ್ಲಿಂ ಸಮುದಾಯ ಬದುಕಿದೆ. ಮುಸ್ಲಿಂ ಸಮುದಾಯ ಬದುಕಿದೆ ಎಂದು ಮಾತ್ರ ಅಲ್ಲ, ಅನುಕೂಲಕರ ಪರಿಸ್ಥಿತಿಯಲ್ಲಿ ಸಂತೋಷದಿಂದ ಯಾವ ಕಾಲದಲ್ಲಿ ಬದುಕಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಬದುಕುವಾಗ ಅವರು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಅನುಕೂಲ ಪರಿಸ್ಥಿತಿಗಿಂತ ಹೆಚ್ಚಾಗಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಬದುಕುವಾಗ ಈ ಉಮ್ಮತ್ತು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಏಕಾಧಿಪತಿಗಳೊಂದಿಗೆ, ಸರ್ವಾಧಿಕಾರಿಗಳೊಂದಿಗೆ ಇಸ್ಲಾಂ ಮುಖಾಮುಖಿಯಾಗಿದೆ. ಕರ್ಬಲಾದಿಂದ ಈಚೆಗೆ ಇಂದಿನ ತನಕ ಇತಿಹಾಸದಲ್ಲೆಷ್ಟೆಷ್ಟು ಉದಾಹರಣೆಗಳು. ಅಲ್ಲಮಾ ಇಕ್ಬಾಲ್ ಹೇಳಿದಂತೆ, ಒಂದೊಂದು ಕರ್ಬಲಾದ ನಂತರವೂ ಇಸ್ಲಾಮಿನ ಪುನರ್ಜೀವನ ನಡೆಯುತ್ತದೆ. ಒಂದೊಂದು ಕರ್ಬಲಾದ ನಂತರವೂ ಇಸ್ಲಾಂ ಶಕ್ತಿಶಾಲಿಯಾಗುತ್ತದೆ.
ಸಹೋದರ ಸಹೋದರಿಯರೇ, ಎಲ್ಲಾ ಪ್ರತಿಕೂಲ ಪರಿಸ್ಥಿತಿಗಳನ್ನು ಇಸ್ಲಾಂ ಎದುರಿಸುತ್ತದೆ, ಇಸ್ಲಾಂ ಸೋಲಿಸುತ್ತದೆ. ಯಾವಾಗ? ಇಸ್ಲಾಮಿನ ಅನುಯಾಯಿಗಳಲ್ಲಿ ಇಸ್ಲಾಂ ಇರುವುದಾದರೆ ಎಲ್ಲಾ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ನಿಮಗೆ ವಿಜಯಿಗಳಾಗಲು ಸಾಧ್ಯ. ಇಸ್ಲಾಮಿನ ಅನುಯಾಯಿಗಳಲ್ಲಿ ಇಸ್ಲಾಂ ಇರುವುದಾದರೆ, ಇಸ್ಲಾಮಿನ ಅನುಯಾಯಿಗಳಲ್ಲಿ ಈಮಾನ್ನ ಬೆಳಕಿರುವುದಾದರೆ, ಈಮಾನ್ನ ಜ್ವಾಲೆ ಇರುವುದಾದರೆ, ಅಲ್ಲಾಹು ಸುಬ್ಹಾನಹು ವ ತಆಲಾ ಕುರ್ಆನ್ನಲ್ಲಿ ನಿಮಗೆ ಕಲಿಸಿಕೊಟ್ಟ ಮಾರ್ಗದರ್ಶನ, ಅಲ್ಲದೀನ ಆಮನು ವಲಂ ಯಲ್ಬಿಸು ಈಮಾನಹುಂ ಬಿಲ್ಜುಲ್ಮಿನ್ ಉಲೈಕ ಲಹುಮುಲ್ ಅಮ್ನು ವಹುಂ ಮುಹ್ತದೂನ್. ಭಯ ಇಲ್ಲದವರು ಯಾರು ಎಂದು ಅಲ್ಲಾಹು ಕಲಿಸಿಕೊಟ್ಟ. ಅಲ್ಲದೀನ ಆಮನು, ಸತ್ಯವಿಶ್ವಾಸಿಗಳು, ವಲಂ ಯಲ್ಬಿಸು ಈಮಾನಹುಂ ಬಿಲ್ಜುಲ್ಮಿನ್, ಅಧಾರ್ಮಿಕತೆಯಿಂದ ಅಪರಾಧಗಳಿಂದ ಈಮಾನನ್ನು ಹಾಳು ಮಾಡಿಕೊಳ್ಳದವರು, ಅಧಾರ್ಮಿಕತೆಯಿಂದ ಅಪರಾಧಗಳಿಂದ ಅಧರ್ಮದಿಂದ ಈಮಾನನ್ನು ಕಳಂಕಪಡಿಸದೇ ಇರುವ ವಿಶ್ವಾಸಿಗಳು, ಅವರಿಗೆ ಉಲೈಕ ಲಹುಮುಲ್ ಅಮ್ನ್, ಅವರು ಭಯ ಇಲ್ಲದವರು ಅಂತ ಅಲ್ಲಾಹು ಹೇಳು. ಅಪರಾಧಗಳಿಂದ ಈಮಾನನ್ನು ಕಳಂಕಪಡಿಸದಂತಹ ವಿಶ್ವಾಸಿಗಳೇ ಜಗತ್ತಿನಲ್ಲಿ ಭಯ ಇಲ್ಲದವರು. ವಹುಂ ಮುಹ್ತದೂನ್, ಅವರು ಸನ್ಮಾರ್ಗಿಗಳಾಗಿದ್ದಾರೆ ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಕಲಿಸಿಕೊಡುತ್ತಾರೆ. ಆದ್ದರಿಂದ ಸಹೋದರರೇ, ಇತಿಹಾಸ ನಮಗೆ ಕಲಿಸಿಕೊಟ್ಟಿರುವಂತಹ ಬಹಳ ದೊಡ್ಡ ಪಾಠ. ಇತಿಹಾಸ ಎಂಬುದು ಬಹಳ ದೊಡ್ಡ ಪಾಠ ಪುಸ್ತಕ. ಇತಿಹಾಸ ಎಂಬುದು ಬಹಳ ದೊಡ್ಡ ಟೀಚರ್, ಬಹಳ ದೊಡ್ಡ ಅಧ್ಯಾಪಕ. ಆದ್ದರಿಂದಲೇ ಕುರ್ಆನ್ನಲ್ಲಿ ಎಷ್ಟೆಷ್ಟು ಇತಿಹಾಸ ವಿವರಿಸಲಾಯಿತು. ಕುರ್ಆನ್ನಲ್ಲಿ ಪ್ರವಾದಿಗಳ ಇತಿಹಾಸ ಇದೆ. ಕುರ್ಆನ್ನಲ್ಲಿ ನಾಗರಿಕತೆಗಳ ಉತ್ಥಾನ ಪತನಗಳ ಇತಿಹಾಸ ಇದೆ. ಕುರ್ಆನ್ನಲ್ಲಿ ಸ್ವೇಚ್ಛಾಧಿಪತಿಗಳ ಇತಿಹಾಸ ಇದೆ. ಕುರ್ಆನ್ನಲ್ಲಿ ಸರ್ವಾಧಿಕಾರಿಗಳ ಇತಿಹಾಸ ಇದೆ. ಕುರ್ಆನ್ನಲ್ಲಿ ಸೋತು ಹೋದವರ ಇತಿಹಾಸ ಇದೆ. ಕುರ್ಆನ್ನಲ್ಲಿ ವಿಜಯಿಗಳ ಇತಿಹಾಸ ಇದೆ. ಯಾಕೆ? ಕುರ್ಆನ್ ಕಲಿಸಿಕೊಟ್ಟ ಆಶಯ ಯಾವುದು ಶಾಶ್ವತ ಅಲ್ಲ. ವಿಜಯ ಶಾಶ್ವತ ಅಲ್ಲ, ಸೋಲು ಶಾಶ್ವತ ಅಲ್ಲ. ವತಿಲ್ಕಲ್ ಅಯ್ಯಾಮು ನುದಾವಿಲುಹಾ ಬೈನನ್ ನಾಸ್, ಜಯಾಪಜಯಗಳು ಸುತ್ತುತ್ತಾ ಇರುತ್ತದೆ. ಜಯಾಪಜಯಗಳು ಒಂದೇ ಕಡೆ ಕೇಂದ್ರಿತ ಅಲ್ಲ. ಇಂದು ಸೋತವರು ನಾಳೆ ಖಂಡಿತ ಗೆಲ್ತಾರೆ, ಇಂದು ಗೆದ್ದವರು ನಾಳೆ ಖಂಡಿತ ಸೋಲ್ತಾರೆ. ವತಿಲ್ಕಲ್ ಅಯ್ಯಾಮು ನುದಾವಿಲುಹಾ ಬೈನನ್ ನಾಸ್, ಜಯಾಪಜಯಗಳು ಸುತ್ತುತ್ತಾ ಇರುತ್ತದೆ ಎಂದಲ್ಲಾಹನ ಕುರ್ಆನ್ ನಮಗೆ ಕಲಿಸಿಕೊಟ್ಟಿದೆ. ಅನ ರಬ್ಬುಕುಮುಲ್ ಅಲಾ, ನನಗಿಂತ ದೊಡ್ಡ ದೇವರೇ ಇಲ್ಲ ಎಂದು ವಾದಿಸಿದ್ದ ಫರೋಹ ಬದುಕಿದ್ದವನಿದು. ಮಾ ಅಲಿಮ್ತು ಲಕಂ ಮಿನ್ ಇಲಾಹಿನ್ ಗೈರಿ, ನನ್ನ ಹೊರತು ನಿಮಗೆ ಬೇರೆ ಇಲಾಹೇ ಇಲ್ಲ ಎಂದು ವಾದಿಸಿದ್ದ ಅಹಂಕಾರಿಯಾದ ಫರೋಹ ಈ ಮಣ್ಣಿನಲ್ಲಿ ಬದುಕಿದ್ದ ಅಂತ ನೀವು ಸ್ಮರಿಸಬೇಕು. ಸಹೋದರರೇ, ಫರೋಹನ ಗತಿ ಏನಾಯಿತು? ವಸ್ತಕ್ಬರ ಹುವ ಜುನೂದುಹು ಬಿಲ್ ಅರ್ದಿ ಬಿಗೈರಿಲ್ ಹಕ್. ಫರೋಹ ಅಹಂಕಾರಿಯಾಗಿದ್ದ, ಫರೋಹ ಅಧಿಕಾರಿಯಾಗಿದ್ದ. ವظنوا ಅನ್ನಹುಂ ಲಾ ಯುರ್ಜഊನ್, ನಮ್ಮ ಕಡೆಗೆ ವಾಪಸ್ ಬರಲಿಕ್ಕಿಲ್ಲ ಎಂದು ಫರೋಹ ನಿರ್ಧರಿಸಿದ್ದ. فأخذناه وجنوده فنبذناهم في اليم انظر كيف كان عاقبة الظالمين. ಫರೋಹನನ್ನು ನಾವು ಹಿಡಿದೆವು, ಫರೋಹನನ್ನು ನಾವು ಸಮುದ್ರಕ್ಕೆ ಎಸೆದು ಬಿಟ್ಟೆವು. ಫರೋಹನ ಅಂತ್ಯ, ಫರೋಹನ ಅವಸಾನ ಬಹಳ ನಿಂದ್ಯತೆಯಿಂದ ಕೂಡಿತು ಎಂದು ಕುರ್ಆನ್ ನಮಗೆ ಕಲಿಸಿಕೊಡುತ್ತದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಫರೋಹನನ್ನು ನಾಶ ಮಾಡಿದ. ಬರಲಿರುವ ತಲೆಮಾರುಗಳಿಗೆ ಫರೋಹ ಒಂದು ಪಾಠ ಆಗಬೇಕು ಅಂತ ಅಲ್ಲಾಹು ತೀರ್ಮಾನಿಸಿದ. ಆದ್ದರಿಂದಲೇ ಫರೋಹನ ಇತಿಹಾಸ ಮಾತ್ರ ಅಲ್ಲ, ಫರೋಹನ ಡೆಡ್ ಬಾಡಿ ಕೂಡ ಲೋಕಾಂತ್ಯದ ತನಕ ಸುರಕ್ಷಿತವಾಗಿರುತ್ತದೆ. ಅಕ್ರಮಿಗಳ ಸರ್ವಾಧಿಕಾರಿಗಳ ಅಂತಿಮ ಪರಿಣಾಮ ಏನು ಎಂಬುದನ್ನು ಜಗತ್ತು ತಿಳಿಯಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ತೀರ್ಮಾನಿಸಿದ. ಸಹೋದರರೇ, ಎಷ್ಟೆಷ್ಟು ಅಕ್ರಮಿಗಳು, ಎಷ್ಟೆಷ್ಟು ಸರ್ವಾಧಿಕಾರಿಗಳು, ನಮ್ರೂದ್, ಅಬೂ ಜಹಲ್, ಅಬೂ ಲಹಬ್, ಕಾರೂನ್, ಉತ್ಬತ್, ಶೈಬತ್, ಎಷ್ಟೆಷ್ಟು ಅಕ್ರಮಿಗಳು ಜಗತ್ತಿನಲ್ಲಿ ಬಂದು ಹೋದರು. ತಬ್ಬಲ್ಲಕ ಯಾ ಮುಹಮ್ಮದ್, ಅಲ್ಲಾಹನ ಪ್ರವಾದಿಯ ಮುಖ ನೋಡಿ ಮುಹಮ್ಮದ್ ನೀನು ನಾಶ ಆಗಬೇಕು ಎಂದು ಅಬೂ ಲಹಬ್ ಅಟ್ಟಹಾಸಗೈಯುವಾಗ ಅಬೂ ಲಹಬನ್ನು ಪ್ರಶ್ನಿಸಲಿಕ್ಕೆ ಯಾರು ಇರಲಿಲ್ಲ ಮಕ್ಕಾದಲ್ಲಿ. ಯಾಕೆಂದ್ರೆ ಅಬೂ ಲಹಬ್ ಮಕ್ಕಾದ ನಾಯಕ, ಅಬೂ ಲಹಬ್ ಮಕ್ಕಾದಲ್ಲಿ ಪ್ರಶ್ನಿಸಲ್ಪಡದ ಲೀಡರ್. ತಬ್ಬಲ್ಲಕ ಯಾ ಮುಹಮ್ಮದ್, ಮುಹಮ್ಮದ್ ನೀನು ನಾಶ ಆಗಬೇಕು.
ಎಂದಲ್ಲಾಹನ ಪ್ರವಾದಿಯ ಮುಖವನ್ನು ನೋಡಿ ಅಬೂಲಹಬ್ ಅಟ್ಟಹಾಸಗೈಯುವಾಗ ಅಬೂಲಹಬನ್ನು ಪ್ರಶ್ನಿಸುವವರು ಯಾರು ಇರಲಿಲ್ಲ ಸಹೋದರರೇ. ಆದರೆ ಅಬೂಲಹಬಿನ ಅಂತ್ಯ ಎಷ್ಟು ನಿಂದ್ಯತೆಯಿಂದ ಕೂಡಿತ್ತು. ಅಬೂಲಹಬಿಗೆ ಮಾರಕ ರೋಗ ಬಂತು, ದುರ್ಗಂಧ, ವಾಸನೆ. ಅಬೂಲಹಬಿನ ಪತ್ನಿ ಮತ್ತು ಮಕ್ಕಳು ಕೂಡ ಅಬೂಲಹಬನ್ನು ಮನೆಯಿಂದ ಹೊರಗೆ ಹಾಕ್ತಾರೆ. ಕೊನೆಗೆ ಅಬೂಲಹಬ್ ಸತ್ತು ಹೋಗುವಾಗ, ಅಬೂಲಹಬ್ ಮರಣ ಹೊಂದಿದಾಗ ಅಬೂಲಹಬ್ನ ಮೈಯತ್ತನ್ನು ಸ್ಪರ್ಶಿಸುವುದಕ್ಕೆ, ಅದನ್ನು ಮುಟ್ಟುವುದಕ್ಕೆ, ಶುಶ್ರೂಷೆ ಮಾಡುವುದಕ್ಕೆ ಜನರಿರಲಿಲ್ಲ ಅಂತ ಇತಿಹಾಸ. ಅಕ್ರಮಿಗಳ ಅವಸಾನ. ಅನ್ನಶದ್ದು ಮಿನ್ನ ಹೂವ ಅಂತ ಕೇಳಿದ ಅಬೂ ಜಹಲ್. ಬದ್ರನ ಯುದ್ಧ ಭೂಮಿಯಲ್ಲಿ ನಮಗಿಂತ ಶಕ್ತಿಶಾಲಿಗಳು ಯಾರಿದ್ದಾರೆ? ಅಬೂ ಜಹಲ್ನ ಪ್ರಶ್ನೆ ಅದು. ಅಬೂ ಜಹಲ್ನ ಅಂತ್ಯ ರುಂಡ ಮತ್ತು ಮುಂಡ ಬೇರ್ಪಟ್ಟು, ಅಬೂ ಜಹಲ್ನ ಶರೀರದಿಂದ ಅವನ ತಲೆಯನ್ನು ಬೇರ್ಪಟ್ಟ ರೀತಿಯಲ್ಲಿ ಅಬೂ ಜಹಲಿಗೆ ಅಂತ್ಯ ಬಂದು ಬದ್ರನ ಯುದ್ಧ ಭೂಮಿಯಲ್ಲಿ. ಎಷ್ಟೆಷ್ಟು ಅಕ್ರಮಿಗಳು. ಅಡಾಲ್ಫ್ ಹಿಟ್ಲರ್ ಜಗತ್ತನ್ನು ನಡುಗಿಸಿದ, ಜಗತ್ತನ್ನು ಬೆದರಿಸಿದ. ಆದರೆ ಏನಾಯಿತು? ಕೊನೆಗೆ 1945 ಏಪ್ರಿಲ್ 20-30 ಅಡಾಲ್ಫ್ ಹಿಟ್ಲರ್ ಆತ್ಮಹತ್ಯೆ ಮಾಡಿದ. ತನ್ನ ಪತ್ನಿಯೊಂದಿಗೆ ನೆಲಮಾಳಿಗೆಯಲ್ಲಿರುವ ರೂಮಿನಲ್ಲಿ ಕೋಣೆಯ ಒಳಗೆ ಅಡಗಿ ಕುಳಿತುಕೊಂಡು ಅಡಾಲ್ಫ್ ಹಿಟ್ಲರ್ ಜಗತ್ತನ್ನು ನಡುಗಿಸಿದ್ದ ಧಿಕ್ಕಾರಿ ಆತ್ಮಹತ್ಯೆ ಮಾಡಿಕೊಂಡ. ಹಿಟ್ಲರ್ಗೆ ಒಬ್ಬ ಜೊತೆಗಾರ ಇದ್ದ ಪೀಪಲ್ಸ್. ಸುಳ್ಳುಗಳ ಮೇಲೆ ಹಿಟ್ಲರ್ ಒಂದು ಸಾಮ್ರಾಜ್ಯವನ್ನು ನಿರ್ಮಿಸಿದ್ದು. ಸುಳ್ಳುಗಳ ಮೇಲೆ ಸುಳ್ಳು, ಸುಳ್ಳುಗಳ ಮೇಲೆ ಸುಳ್ಳು. ಒಂದು ಸುಳ್ಳನ್ನು ನೀವು 100 ಸಲ ಹೇಳಿದ್ರೆ ಅದು ಸತ್ಯ ಅಂತ ಜನ ನಂಬ್ತಾರೆ ಎಂಬುದು ಗೀಬಲ್ಸ್ನ ಥಿಯರಿ. ಒಂದು ಸುಳ್ಳನ್ನು ನೀವು ಮತ್ತೆ ಮತ್ತೆ ಹೇಳುವುದು, 100 ಸಲ ಒಂದು ಸುಳ್ಳು ಹೇಳುವಾಗ ಅದನ್ನು ಜನ ಸತ್ಯ ಅಂತ ನಂಬಿ ಬಿಡುತ್ತಾರೆ. ಆಧುನಿಕ ಫ್ಯಾಸಿಸಂ ಕೂಡ ಅದೇ ತತ್ವದ ಬುನಾದಿಯಲ್ಲಿ ನಿರ್ಮಿಸಲ್ಪಟ್ಟ ಸಿದ್ಧಾಂತ. ಗೀಬಲ್ಸ್ ಹಿಟ್ಲರ್ನ ಜೊತೆಗಾರ. ಹಿಟ್ಲರ್ ಸುಸೈಡ್ ಮಾಡಿ 1-2 ದಿನಗಳ ಒಳಗೆ ಗೀಬಲ್ಸ್ ತನ್ನ ಪತ್ನಿಯೊಂದಿಗೆ ಅವನು ಸುಸೈಡ್ ಮಾಡಿಕೊಳ್ತಾನೆ. ಸಹೋದರರೇ, ಸರ್ವಾಧಿಕಾರಕ್ಕೆ ಶಾಶ್ವತವಾದ ಒಂದು ರೀತಿ ಇಲ್ಲ. ಸರ್ವಾಧಿಕಾರಕ್ಕೆ ಶಾಶ್ವತವಾದ ಒಂದು ರೂಪ ಇಲ್ಲ. ಸರ್ವಾಧಿಕಾರಕ್ಕೆ ಸ್ಥಾಯಿ ರೂಪ ಎಂಬುದಿಲ್ಲ. ಅದು ಅಲ್ಲಾಹನ ಸುನ್ನತಿಗೆ ವಿರುದ್ಧವಾದದ್ದು. ಎಲ್ಲಾ ಕಾಲದಲ್ಲೂ ಸರ್ವಾಧಿಕಾರಿಗಳು ಉಳಿಯುವುದು. ಸರ್ವಾಧಿಕಾರಕ್ಕೆ ಶಾಶ್ವತವಾದ ಒಂದು ರೂಪ ಅದು ಅಲ್ಲಾಹನ ಸುನ್ನತಿಗೆ ವಿರುದ್ಧವಾದದ್ದು. ಆದ್ದರಿಂದ ಸಹೋದರರ, ವಿಷಯಗಳನ್ನು, ಪರಿಸ್ಥಿತಿಯನ್ನು ಇತಿಹಾಸದ ಅರಿವಿನೊಂದಿಗೆ ಅವಲೋಕನ ನಡೆಸಲು ಸತ್ಯವಿಶ್ವಾಸಿಗಳಿಗೆ ಸಾಧ್ಯ ಆಗಬೇಕು. ಹಾಗಾದರೆ ಮಾತ್ರ ಸವಾಲುಗಳನ್ನು, ಸತ್ವ ಪರೀಕ್ಷೆಗಳನ್ನು ಆತ್ಮವಿಶ್ವಾಸದೊಂದಿಗೆ ಎದುರಿಸಿ ಮುಂದೆ ಹೋಗಲಿಕ್ಕೆ ಸಾಧ್ಯ. ಧಾರಾಳ ಸವಾಲುಗಳನ್ನು ಎದುರಿಸಿಯೇ ಈ ಉಮ್ಮತ್ತಿಲ್ಲಿಗೆ ತಲುಪಿರುವುದು. ಎಲ್ಲಾ ಸುಖದಲ್ಲಿ ಬೆಳೆದ ಸಮುದಾಯ ಅಲ್ಲ ಇದು. ಸುಖದೊಂದಿಗೆ ಬಾಳಿ ಬದುಕಿದ ಸಮುದಾಯ ಅಲ್ಲ ಇದು. ಧಾರಾಳ ಪರೀಕ್ಷೆಗಳ ಮೂಲಕ ಪರೀಕ್ಷಿಸಲ್ಪಟ್ಟ ಈ ಸಮುದಾಯ ಇಲ್ಲಿಗೆ ತಲುಪಿರುವುದು. ಎಷ್ಟೆಷ್ಟು ಪ್ರವಾದಿಗಳು, ಅವರ ಜೊತೆಯಲ್ಲಿದ್ದ ಭಕ್ತರು, ಅವರು ಹೋರಾಟ ಮಾಡಿಯೇ ಬದುಕಿದ್ರು ಅಂತ ನಾವು ಹೇಳುದು. ಅವರು ಹೋರಾಟ ಮಾಡಿಯೇ ಈ ಮಣ್ಣಿನಲ್ಲಿ ಬದುಕಿದ್ದು. ಅವರಿಗೆ ಈ ಹಾದಿಯಲ್ಲಿ ಅವರು ಭಕ್ತ ಹೃದಯಗಳಾಗಲಿಲ್ಲ. ಅವರು ಶರಣಾಗಲಿಲ್ಲ. ಅತ್ಯಂತ ದೊಡ್ಡ ದೊಡ್ಡ ಶಕ್ತಿಗಳೊಂದಿಗೆ ಮುಖಾಮುಖಿಯಾಗುವಾಗಲೂ ಅವರು ಶರಣಾಗಲಿಲ್ಲ. ಅವರು ಸೋತು ಹೋಗಲಿಲ್ಲ. ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಗತಿಸಿ ಹೋದ ಪ್ರವಾದಿಗಳ ಸಜ್ಜನರ ಇತಿಹಾಸವನ್ನು ನಿಮಗೆ ನಿರಂತರವಾಗಿ ಕಲಿಸಿಕೊಡ್ತಾನೆ ಕುರ್ಆನ್ನಲ್ಲಿ. ಅಲ್ಲದೀನ ಕಾಲ ಲಹುಮುನ್ ನಾಸ್ ಇನ್ನನ್ನಾಸ ಕದ್ ಜಮಾಉ ಲಕುಂ ಫಖ್ಶೌಹುಂ. ಜನರು ಹೇಳಿದ್ರು, ನಿಮ್ಮ ವಿರುದ್ಧ ಜನರೆಲ್ಲ ಒಂದುಗೂಡಿದ್ದಾರೆ. ಆಡಳಿತ ನಿಮ್ಮ ವಿರುದ್ಧ, ಮೀಡಿಯಾ ನಿಮ್ಮ ವಿರುದ್ಧ, ಇಡೀ ಸಿಸ್ಟಮ್ ನಿಮ್ಮ ವಿರುದ್ಧ. ಫಖ್ಶೌಹುಂ, ಭಯಪಡಬೇಕು. ನೀವು ಭಯದೊಂದಿಗೆ ನೀವು ಬದುಕಬೇಕಾಗುತ್ತದೆ, ಹೆದರಿಕೆಯಿಂದ ಬದುಕಬೇಕಾಗುತ್ತದೆ ಎಂದು ಹೇಳಿದಾಗ ಫಜಾದಹುಂ ಈಮಾನ, ಅಲ್ಲಾಹು ಸತ್ಯವಿಶ್ವಾಸಿಗಳ ಈಮಾನನ್ನು ವೃದ್ಧಿಸಿದ. ಸವಾಲುಗಳ ಮಧ್ಯೆ, ಸತ್ವ ಪರೀಕ್ಷೆಗಳ ಮಧ್ಯೆ ಈಮಾನ್ನ ಬೆಳಕಿರುವ
ಮನಸ್ಸಿನಲ್ಲಿ ಈಮಾನ್ನ ಜ್ವಾಲೆ ಇರುವ ಸಮುದಾಯ ಸೋತು ಹೋಗುವುದಿಲ್ಲ. ಬದಲಾಗಿ ವಸಾದಹುಂ ಈಮಾನ, ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರ ಈಮಾನನ್ನು ವೃದ್ಧಿಸಿದ. ವಕಾಲು ಹಸ್ಬುನಲ್ಲಾಹು ವ ನಿಅಮಲ್ ವಕೀಲ್, ನಮಗೆ ಅಲ್ಲಾಹು ಸಾಕು ಎಂದವರು ಹೇಳಿದ್ರು. ಅವರು ಅಲ್ಲಾಹನ ಮೇಲೆ ಅರ್ಪಿಸಿದರು. ಇದು ಸತ್ಯವಿಶ್ವಾಸಿಗಳ ಲಕ್ಷಣವಾಗಿದೆ ಎಂದು ಕುರ್ಆನ್ ಹೇಳಿ. ಅಂ ಹಸಿಬತುಂ ಅನ್ ತದ್ಖುಲುಲ್ ಜನ್ನah ವಲಮ್ಮಾ ಯಅಲಮಿಲ್ಲಾಹು ಅಲ್ಲದೀನ ಜಾಹದು ಮಿನ್ಕುಂ ವ ಯಅಲಮು ಅಸ್ಸಾಬಿರೀನ್. ಸುಮ್ಮನೆ ಸ್ವರ್ಗಕ್ಕೆ ಹೋಗಬಹುದು ಅಂತ ನೀವು ತೀರ್ಮಾನಿಸಿದ್ದೀರಾ? ಸುಲಭವಾಗಿ ಸ್ವರ್ಗ ಸಿಗಬಹುದು ಅಂತ ನೀವು ಆಲೋಚಿಸ್ತಾ ಇದ್ದೀರಾ? ಇಲ್ಲ ಮನುಷ್ಯರೇ, ಅದು ಸಾಧ್ಯ ಇಲ್ಲ. ಸಹೋದರರೇ, ಆತ್ಮವಿಶ್ವಾಸ ಯಾವ ಸಂದರ್ಭದಲ್ಲೂ ಬಿಟ್ಟು ಬಿಡಬಾರದು. ಸಹನೆ ಬೇಕು, ನಿಮಗೆ ವಿವೇಕ ಬೇಕು. ಅಲ್ಲಾಹನ ಪ್ರವಾದಿಯನ್ನು ನೀವು ಅಧ್ಯಯನ ನಡೆಸಿ. ನಬುವತ್ತಿನ ನಂತರ ಎಷ್ಟೆಷ್ಟು ಕಷ್ಟದ, ಎಷ್ಟೆಷ್ಟು ಭಯಾನಕವಾದ ಪರಿಸ್ಥಿತಿ. ಗುಪ್ತವಾಗಿ ಸಂದೇಶ ಪ್ರಚಾರ, ಆಮೇಲೆ ಬಹಿರಂಗವಾಗಿ ಸಂದೇಶ ಪ್ರಚಾರ, ತನ್ನ ಅನುಯಾಯಿಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ, ಸಾಮಾಜಿಕ ಬಹಿಷ್ಕಾರ, ಆಮಲ್ ಹುಸನ್, ತನ್ನ ಪ್ರೀತಿಯ ಪತ್ನಿ ಮತ್ತು ತನ್ನ ಖದೀಜಾ ಮತ್ತು ತನ್ನ ಪ್ರೀತಿಯ ಚಿಕ್ಕಪ್ಪ ಅಬೂ ತಾಲಿಬ್ ಏಕಕಾಲದಲ್ಲಿ ಮರಣ, ಆಮಲ್ ಹುಸನ್. ಇದೆಲ್ಲದರ ಮಧ್ಯೆ ಅಲ್ಲಾಹನ ಪ್ರವಾದಿಯ ಪಥ ಬದಲಾಯಿಸಲಿಲ್ಲ. ಅಲ್ಲಾಹನ ಪ್ರವಾದಿ ನಿರಾಶರಾಗಲಿಲ್ಲ. ಹಜ್ಜಿನ ಸಂದರ್ಭದ ತಾಯಿಫಿಗೆ ಹೋದರು, ಅದೇ ರೀತಿ ಮರಳುತ್ತಾರೆ, ನಿರಾಶೆ ಇಲ್ಲ. ಹಜ್ಜಿನ ಸಂದರ್ಭದಲ್ಲಿ ಯಸ್ರಿಬಿನಿಂದ ಬಂದ ಕೆಲವು ಒಂದು ಸಣ್ಣ ಟೀಮ್ ಅನ್ನು ಮಿನಾದಲ್ಲಿ ಭೇಟಿಯಾಗ್ತಾರೆ. ಅವರಿಗೆ ಇಸ್ಲಾಂ ಅನ್ನು ಕಲಿಸಿಕೊಡುತ್ತಾರೆ. ಆ ಜನರು ಹೇಳಿದ್ರು, ಬರುವ ವರ್ಷ ನಾವು ಬರ್ತೇವೆ, ಬರುವ ವರ್ಷ ಇದೇ ಸಮಯದಲ್ಲಿ ಇದೇ ಸ್ಥಳದಲ್ಲಿ ಭೇಟಿಯಾಗೋಣ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹನೆಯಿಂದ 1 ವರ್ಷ ಕಾಯುತ್ತಾರೆ ಸಹೋದರ. ಬರುವ ವರ್ಷ ಅದೇ ಹೆಸರಿನಿಂದ ಬಂದ ಒಂದು ದೊಡ್ಡ ಟೀಮ್ ಅದೇ ಮಿನಾದಲ್ಲಿ ಭೇಟಿಯಾಗ್ತಾರೆ. ಅವರೊಂದಿಗೆ ಒಡಂಬಡಿಕೆ ಮಾಡುತ್ತಾರೆ, ಅಕಬಾ ಒಡಂಬಡಿಕೆ. ಸಹನೆ ಬೇಕು ಈ ಉಮ್ಮತ್ತಿಗೆ. ಅಸ್ಹಾಬುಲ್ ಕಹ್ಫ್ನ ಬಗ್ಗೆ ಕುರ್ಆನ್ ಹೇಳಿತ್ತು. ಅಸ್ಹಾಬುಲ್ ಕಹ್ಫ್ ಧಿಕ್ಕಾರದ ಅಧರ್ಮದ ಆಧಿಪತ್ಯದಿಂದ ಅಲ್ಲಾಹು ಅವರನ್ನು ರಕ್ಷಿಸುವುದಕ್ಕೆ 300 ವರ್ಷಗಳು ತಗಲಿತು. 12 ವರ್ಷಗಳಲ್ಲ, 300 ವರ್ಷಗಳು ತಗಲಿತು. ಧರ್ಮದ ಅಧಿಕಾರದಿಂದ ಒಂದು ಉಮ್ಮತ್ತನ್ನು ರಕ್ಷಿಸುವುದಕ್ಕೆ ಅಸ್ಹಾಬುಲ್ ಕಹ್ಫ್ನ ಇತಿಹಾಸ ನಿಮಗೆ ಪಾಠ ಆಗಬೇಕು. ಸಹೋದರ ಸಹೋದರಿಯರೇ, ದೂರದೃಷ್ಟಿಯೊಂದಿಗೆ ನಾವು ಆಲೋಚಿಸಬೇಕು. ಭಯಾನಕವಾದ ಪರಿಸ್ಥಿತಿಯಲ್ಲಿ, ಮಾರಕವಾದ ಪರಿಸ್ಥಿತಿಯ ಮಧ್ಯೆ ಬಹಳ ದೂರದೃಷ್ಟಿಯೊಂದಿಗೆ ಈ ಉಮ್ಮತ್ ಆಲೋಚಿಸಬೇಕಾಗಿದೆ. ಆದರೆ ದುರದೃಷ್ಟವಶಾತ್ ಉಮ್ಮತ್ತಿಗೆ ವಿಷನ್ ಇಲ್ಲ. ಉಮ್ಮತ್ತಿಗೆ ಯಾವುದಾದರೂ ಮಿಷನ್ ಇದೆ, ಎಲ್ಲಿಗೆ ತಲುಪಬೇಕು ಎಂಬ ಗುರಿ ಇದೆಯೇ ಸಮುದಾಯ? ನಿಮ್ಮನ್ನು ಎಲ್ಲಿಗೆ ತಲುಪಬೇಕು ಎಂದು ಗುರಿ ನಿರ್ಣಯಿಸುವ ಒಂದು ನಾಯಕತ್ವ ಸಮುದಾಯಕ್ಕೆ ಇದೆ. ಈ ಸಮುದಾಯಕ್ಕೆ ಗುರಿ ನಿರ್ಧರಿಸಿಕೊಡುವ ಸಂಘಟನೆಗಳೆಷ್ಟಿದೆ? ಸಂಘಟನೆಗಳು ತಾತ್ಕಾಲಿಕವಾದ ಅಜೆಂಡಾಗಳೊಂದಿಗೆ ಮಾತ್ರ ಕೆಲಸ ಮಾಡುತ್ತಾ ಇವೆ. ಜನರನ್ನು ಹೇಗೆ ಆಕರ್ಷಿಸಲು ಸಾಧ್ಯ, ಯಾವ ಪ್ರಾಜೆಕ್ಟ್ ಅನ್ನು ಇಟ್ಟರೆ ಜನರಿಂದ ಹೆಚ್ಚು ಡೊನೇಷನ್ ಸಿಗಬಹುದು ಎಂಬುದನ್ನು ಮಾತ್ರ ಆಲೋಚಿಸುವುದರ ಹೊರತು ಸಮುದಾಯಕ್ಕೆ ಮಿಷನ್ ಅನ್ನು ನಿರ್ಧರಿಸುವ, ಸಮುದಾಯಕ್ಕೆ ಗುರಿಯನ್ನು ನಿರ್ಧರಿಸುವ, ಸಮುದಾಯ ಇಲ್ಲಿಗೆ ತಲುಪಬೇಕೆಂದು ತೀರ್ಮಾನಿಸುವ ನಾಯಕರು, ಸಂಘಟನೆಗಳು ಸಹೋದರರ ಸಮುದಾಯದಲ್ಲಿ ಎಷ್ಟಿದೆ? ಸಮುದಾಯಕ್ಕೆ ಎಲ್ಲಿಗೆ ತಲುಪಬೇಕೆಂದು ನಮಗೇನಾದರೂ ಕನಸಿದೆ? ಭಾರತದಲ್ಲಿ ಈ ಉಮ್ಮತ್ತು ಎಲ್ಲಿಗೆ ತಲುಪಬೇಕೆಂಬ ಯಾವುದಾದರೂ ಯೋಜನೆಗಳಿವೆ ಸಹೋದರರೇ? ಈ ದೇಶವನ್ನು ನಿರ್ಮಿಸಿದ ಸಮುದಾಯವಲ್ಲವೇ ನಾವು? ಇವತ್ತಿಗೂ ವಿದೇಶಗಳಲ್ಲಿ ಈ ದೇಶದ ಬಗ್ಗೆ ಹೆಮ್ಮೆ ಪಡುವಂತಹ ಎಷ್ಟೆಷ್ಟು ಸ್ಮಾರಕಗಳು ಈ ಸಮುದಾಯದ ಕೊಡುಗೆಗಳಲ್ಲವೇ? ಸಾಮ್ರಾಜ್ಯಶಾಹಿಗಳಾದ ಬ್ರಿಟಿಷರನ್ನು ಭಾರತದಿಂದ ಓಡಿಸುವುದಕ್ಕಾಗಿ ರಕ್ತ ಹರಿಸಿದ ಒಂದು ಸಮುದಾಯವಲ್ಲವೇ ಇದು? ನಿಮ್ಮ ಕೈಯಲ್ಲಿ ಆದರ್ಶ ಇಲ್ಲವೇ? ನಿಮ್ಮ ಕೈಯಲ್ಲಿ ಐಡಿಯಾಲಜಿ ಇಲ್ಲವೇ? ಸಹೋದರರೇ, ನಿಮ್ಮ ಕೈಯಲ್ಲಿ ಎಲ್ಲವೂ ಇದೆ, ಆದರೆ ಎಲ್ಲಿಗೆ ತಲುಪಬೇಕು ಎಂಬ ತೀರ್ಮಾನ ಇಲ್ಲ, ಎಲ್ಲಿಗೆ ತಲುಪಬೇಕೆಂಬ ಗುರಿ ಇಲ್ಲ. ಎಲ್ಲಿಗೆ ತಲುಪಬೇಕೆಂದು ಗುರಿ ಇಲ್ಲದ ಸಮುದಾಯವನ್ನು, ಎಲ್ಲಿಗೆ ತಲುಪಬೇಕೆಂದು ಅಜೆಂಡಾ ಇಲ್ಲದ ಸಮುದಾಯವನ್ನು ಎಲ್ಲೆಲ್ಲಿಗೋ ತಲುಪಿಸುವ ಷಡ್ಯಂತ್ರಗಳನ್ನು ನಿಮ್ಮ ಶತ್ರುಗಳು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಎಲ್ಲಿಗೆ ತಲುಪಬೇಕೆಂದು ಗುರಿ ಇಲ್ಲದ ಸಮುದಾಯವನ್ನು ಎಲ್ಲೆಲ್ಲಿಗೋ ತಲುಪಿಸುವ ಷಡ್ಯಂತ್ರಗಳನ್ನು ಸಹೋದರ ಸಹೋದರಿಯರೇ ನಿಮ್ಮ ಶತ್ರುಗಳು ಮಾಡುತ್ತಾ ಇದ್ದಾರೆ. ಆದ್ದರಿಂದ ಎದೆಯ ಮೇಲೆ ಬರೆದಿಟ್ಟುಕೊಳ್ಳಬೇಕು, ಇನ್ನಲ್ಲಾಹ ಲಾ ಯುಗಯ್ಯಿರು ಮಾ ಬಿಕೌಮಿನ್ ಹತ್ತಾ ಯುಗಯ್ಯಿರು ಮಾ ಬಿಅನ್ಫುಸಿಹಿಂ. ಬದಲಾಗಬೇಕೆಂದು ತೀರ್ಮಾನಿಸದ ಒಂದು ಸಮುದಾಯವನ್ನು ಅಲ್ಲಾಹು ಬದಲಿಸುವುದಿಲ್ಲ.
ಬದಲಾಗಬೇಕೆಂದು ತೀರ್ಮಾನಿಸದ ಒಂದು ಸಮುದಾಯವನ್ನು ಅಲ್ಲಾಹು ಬದಲಾಯಿಸುವುದಿಲ್ಲ. ಸಹೋದರ ಸಹೋದರಿಯರೇ, ಗಂಭೀರವಾಗಿ ಚಿಂತನೆ ನಡೆಸಬೇಕಾದ ಸಂದರ್ಭ. ನಮ್ಮ ಅಜೆಂಡಾಗಳ ಬಗ್ಗೆ, ಎಲ್ಲಿಗೆ ತಲುಪಬೇಕು ಎಂಬುದರ ಬಗ್ಗೆ, ಭಾರತದಲ್ಲಿ ನಿಮ್ಮ ಯೋಜನೆಗಳೇನು ಎಂಬುದರ ಬಗ್ಗೆ ಬಹಳ ಗಂಭೀರವಾದ ಚಿಂತನೆಗಳು ನಡೆಸಬೇಕಾದ ಸಂದರ್ಭ. ಸಹೋದರರೇ, ಇಸ್ಲಾಂ ಅನ್ನು ಪ್ರತಿನಿಧಿಸಲು ನಮಗೆ ಸಾಧ್ಯವಾಗಬೇಕು. ಜೀರ್ಣಾವಸ್ಥೆಯಲ್ಲಿರುವ ಸಮುದಾಯಕ್ಕೆ, ಎಲ್ಲಾ ರೀತಿಯ ಮಾಲಿನ್ಯಗಳನ್ನು ಹೊತ್ತು ನಡೆಯುವ ಸಮುದಾಯಕ್ಕೆ, ಸೋಮಾರಿಗಳಾದ ಯುವ ಜನತೆ ಇರುವ ಸಮುದಾಯಕ್ಕೆ, ದುಂದುವೆಚ್ಚದ ಅನೈತಿಕತೆಯ ಅಕ್ರಮದ ಮೋಸದ ಸಿದ್ಧಾಂತವನ್ನ ಬದುಕಿನ ಶೈಲಿಯನ್ನಾಗಿ ಮಾಡಿಕೊಂಡವರಿಗೆ, ಗುರಿಯಿಲ್ಲದ ನಾಯಕತ್ವಕ್ಕೆ, ಅರಿವಿಲ್ಲದ ವಿದ್ವಾಂಸರಿಗೆ ಸಹೋದರರೇ ಇಸ್ಲಾಂ ಅನ್ನು ಪ್ರತಿನಿಧಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇಸ್ಲಾಂ ಅನ್ನು ನಿಜವಾದ ಅರ್ಥದಲ್ಲಿ ಪ್ರತಿನಿಧಿಸಲು ಸಮುದಾಯಕ್ಕೆ ಸಾಧ್ಯ ಆಗಬೇಕು. ಇಸ್ಲಾಮಿನ ಅಸೆಟ್ಗಳಾಗಿ, ಇಸ್ಲಾಮಿನ ಜೀವಂತ ಮಾದರಿಗಳಾಗಿ ಸಹೋದರ ಸಹೋದರಿಯರೇ ನಮ್ಮ ಮಕ್ಕಳನ್ನು ನಾವು ಬೆಳೆಸಬೇಕಾಗಿದೆ. ಆ ಮೂಲಕ ಮಾತ್ರ ಸಮುದಾಯ ಬದುಕಲಿಕ್ಕೆ ಸಾಧ್ಯ ಈ ದೇಶದಲ್ಲಿ. ಆದ್ದರಿಂದ ಸಹೋದರರೇ, ಆದರ್ಶದ ಪ್ರತಿನಿಧಿಗಳಾಗಬೇಕು ನಾವೆಲ್ಲ. ಸಾಮುದಾಯಿಕತೆಯ ಪ್ರತಿನಿಧಿಗಳಾಗಬಾರದು, ಕೋಮುವಾದಿಗಳಾಗಬಾರದು. ಈ ಸಮುದಾಯ ಭಾವನಾತ್ಮಕವಾಗಿ ನೀವು ಸ್ಪಂದಿಸಬಾರದು. ಇದೆಲ್ಲವೂ ಫ್ಯಾಸಿಸಂಗೆ ಶಕ್ತಿಯನ್ನು ಕೊಡುತ್ತದೆ. ಇದೆಲ್ಲವೂ ವಿಭಜನೆಯ ರಾಜಕೀಯಕ್ಕೆ ಪ್ರೇರಣೆಯನ್ನು ಕೊಡುತ್ತದೆ. ಇದೆಲ್ಲವೂ ಕೋಮು ಧ್ರುವೀಕರಣಕ್ಕೆ ಉಪಕಾರ ಮಾಡುತ್ತದೆ. ಆದ್ದರಿಂದ ಸಹೋದರರ ನಿರಾಶೆ ಭಾವನಾತ್ಮಕವಾದ ಪ್ರತಿಕ್ರಿಯೆಗೆ ನಿಮಗೆ ಪ್ರೇರಣೆ ಕೊಡುತ್ತದೆ. ಭಾವನಾತ್ಮಕವಾದ ಪ್ರತಿಕ್ರಿಯೆ ಪರಿಹಾರ ಅಲ್ಲ, ಕೋಮುವಾದ ಪರಿಹಾರ ಅಲ್ಲ, ಉಗ್ರವಾದ ಪರಿಹಾರ ಅಲ್ಲ, ಆತ್ಮಹತ್ಯಾ ಬಾಂಬುಗಳ ಪರಿಹಾರ ಅಲ್ಲ. ಬಹಳ ಹೊಣೆಗಾರಿಕೆಯೊಂದಿಗೆ ಹೇಳುತ್ತಾ ಇದ್ದೇನೆ, ಇದೆಲ್ಲವೂ ಈ ಸಮುದಾಯದ ಸಮಸ್ಯೆಗಳು ಮಾತ್ರ. ಇದೆಲ್ಲವೂ ಈ ಸಮುದಾಯದ ಸಮಸ್ಯೆಗಳು. ಈ ಎಲ್ಲಾ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ, ಈ ಎಲ್ಲಾ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಸಹೋದರ ಸಹೋದರಿಯರೇ ನಮಗೆ ಸಾಧ್ಯ ಆಗಬೇಕು. ತ್ಯಾಗ, ಆದರ್ಶನಿಷ್ಠೆ, ಈಮಾನ್, ಒಗ್ಗಟ್ಟು, ದುವಾ, ಎಷ್ಟೆಷ್ಟು ಮಾರ್ಗಗಳಿವೆ ಸಹೋದರ, ನಿನಗೆ ಎಷ್ಟೆಷ್ಟು ಮಾರ್ಗಗಳಿವೆ. ಆದರೆ ಯಾವ ಮಾರ್ಗವನ್ನು ನಾವು ಪ್ರವೇಶಿಸುವುದಿಲ್ಲ. ಮಳೆಗೆ ಕೊಚ್ಚಿ ಹೋಗುವ ಕಸಕಡ್ಡಿಗಳಂತೆ ನಾವು ಪ್ರವಾಹ ಯಾವ ಕಡೆಗೋ ಆ ಕಡೆಗೆ ಹರಿಯುತ್ತಾ ಇದ್ದೇವೆ. ನಿಮ್ಮ ಅಜೆಂಡಾವನ್ನು ತೀರ್ಮಾನಿಸುವುದು ನೀವಲ್ಲ, ನಿಮ್ಮ ಐಡಿಯಾಲಜಿ ಅಲ್ಲ ನಿಮ್ಮ ಅಜೆಂಡಾಗಳನ್ನು ತೀರ್ಮಾನಿಸುವುದು. ಪ್ರವಾಹ ಯಾವ ಕಡೆಗೆ ಹರಿಯುತ್ತದೆಯೋ ಅದೇ ರೀತಿಯಲ್ಲಿ ಹರಿಯುತ್ತಿರುವ ಸಮುದಾಯ. ಸಹೋದರ ಸಹೋದರಿಯರೇ, ಈ ಜಗತ್ತಿಗೆ ಒಂದು ಗುರಿ ನಿರ್ಣಯಿಸಲಿಕ್ಕೆ, ಜಗತ್ತಿಗೆ ಗುರಿ ನಿರ್ಣಯಿಸಲಿಕ್ಕೆ ನಿಶ್ಚಯಿಸಲ್ಪಟ್ಟ, ನಿಯೋಗಿಸಲ್ಪಟ್ಟ ಸಮುದಾಯದ ಮೆಂಬರ್ಸ್ಗಳು ನಾವು ಎಂಬ ಜಾಗೃತಿ ನಮ್ಮಲ್ಲಿ ಯಾವಾಗಲೂ ದುರ್ಬಲವಾಗಬಾರದು. ಆದ್ದರಿಂದ ಸಹೋದರರೇ, ಆದರ್ಶ ನಿಷ್ಠೆಯನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿಸುವ ಒಂದು ಸಮುದಾಯವನ್ನು ಸೋಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರ್ಶವನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿಸುವ, ವಲಾ ತಹಿನು ವಲಾ ತಹಜನು ವಅಂತುಮ್ ಅಲ್-ಅಲೌನ ಇನ್ ಕುಂತುಮ್ ಮುಮಿನೀನ್. ಇದು ಆವೇಶದ ಭಾಷಣದ ಒಂದು ಟಾಪಿಕ್ ಅಲ್ಲ ಸಹೋದರರೇ, ಇದು ಸ್ಪಷ್ಟವಾದ ಮಾರ್ಗದರ್ಶನ. ವಲಾ ತಹಿನು ವಲಾ ತಹಜನು ವಅಂತುಮ್ ಅಲ್-ಅಲೌನ ಇನ್ ಕುಂತುಮ್ ಮುಮಿನೀನ್. ನೀವು ವಿಶ್ವಾಸಿಗಳಾದರೆ ನಿಮಗೆ ದುಃಖ ಇಲ್ಲ, ನೀವು ಸೋತು ಹೋಗುವುದಿಲ್ಲ, ದುರ್ಬಲರಾಗುವುದಿಲ್ಲ. ನೀವು ಆದರ್ಶವನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿಸುವ ಸಮುದಾಯವನ್ನು ಭಯಪಡಿಸಲು, ಅವರನ್ನು ಸೋಲಿಸಲು, ಅವರನ್ನು ಹೆದರಿಸಲು ಸಹೋದರ ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಈ ದಿನ ಈ ಸಂದರ್ಭದಲ್ಲಿ ಇಸ್ಲಾಂ ಅನ್ನು ನಿಜವಾಗಿ ನಮಗೆ ಪ್ರತಿನಿಧಿಸಲು ಸಾಧ್ಯ ಆಗಬೇಕು. ಎರಡನೆಯದಾಗಿ, ಜನರೊಂದಿಗೆ ನೀವು ಬೆರೀಬೇಕು, ಜನರ ಹಿತಾಕಾಂಕ್ಷಿಗಳಾಗಬೇಕು, ಜನರೊಂದಿಗೆ ಸಂವಹನ ನಡೆಸಬೇಕು. ನಮ್ಮದು ಪ್ರೀತಿಯ ಶೈಲಿ, ನಮ್ಮದು ಸಹಬಾಳ್ವೆಯ ಶೈಲಿ, ನಮ್ಮದು ಗೌರವದ ಸಂಸ್ಕಾರ. ಅಲ್ಲಾಹುಮ್ಮ ಅಂತ ಸಲಾಂ ವ ಮಿಂಕ ಸಲಾಂ ವ ಇಲೈಕ ಯರ್ಜಿഉ ಸಲಾಂ. ಶಾಂತಿ ಮಾತ್ರ ನಿಮ್ಮ ಉದ್ದೇಶ, ಶಾಂತಿ ಮಾತ್ರ ನಿಮ್ಮ ಅಜೆಂಡಾ. ವಲ್ಲಾಹು ಯದಉ ಇಲಾ ದಾರಿಸ್ ಸಲಾಂ. ಅಲ್ಲಾಹು ನಿಮ್ಮನ್ನು ದಾರುಸ್ ಸಲಾಮಿನ ಕಡೆಗೆ ಕರೆಯುತ್ತಾ ಇದ್ದಾನೆ. ಸಹೋದರರೇ, ಜನರೊಂದಿಗೆ ಬೆರೀಬೇಕು, ಎಲ್ಲಾ ಧರ್ಮದವರೊಂದಿಗೆ, ಎಲ್ಲಾ ಜಾತಿಗಳೊಂದಿಗೆ, ನಿಮ್ಮನ್ನು ವಿರೋಧಿಸುವವರೊಂದಿಗೂ ನೀವು ಸಂಬಂಧ ಸ್ಥಾಪಿಸಲು ಪ್ರಯತ್ನ ಪಡಬೇಕು. ನಿಮ್ಮನ್ನು ವಿರೋಧಿಸುವವರೊಂದಿಗೂ ನೀವು ಸಂಬಂಧ ಬಲಪಡಿಸಲು ಪ್ರಯತ್ನ ಪಡಬೇಕು. ವಲಾ ತಸ್ತವಿಲ್ ಹಸನತು ವಲಾ ಸಯ್ಯಿಆ ಇದ್ಫದ್ ಬಿಲ್ಲತಿ ಹಿಯ ಅಹ್ಸನ್ ವ ಇದಲ್ಲದಿ ಬೈನಕ ವ ಬೈನಹು ಅದಾವತುನ್ ಕಅನ್ನಹು ವಲಿಯುನ್ ಹಮೀಮ್. ಕೆಡುಕು ಮತ್ತು ಒಳಿತು
ಸರಿ ಸಮಾನ ಅಲ್ಲ. ಕೆಡುಕು ಮತ್ತು ಒಳಿತು ಎಂದೂ ಸರಿ ಸಮಾನ ಅಲ್ಲ. ಎಲ್ಲಾ ರೀತಿಯ ಕೆಡುಕುಗಳನ್ನು, ಎಲ್ಲಾ ರೀತಿಯ ಕೋಮುವಾದಗಳನ್ನು ನೀವು ಒಳಿತಿನ ಮೂಲಕ ನಿವಾರಿಸಬೇಕು. ಸಹೋದರ ಸಹೋದರಿಯರೇ, ನೈತಿಕತೆಯ ಧಾರ್ಮಿಕತೆಯ ಶಕ್ತಿಯೊಂದಿಗೆ ಸಮಾಜದಲ್ಲಿ ನಾವು ಎದ್ದು ನಿಲ್ಲಬೇಕಾಗಿದೆ. ಆದರ್ಶನಿಷ್ಠ ಪ್ರಬಲವಾಗಿರಬೇಕು. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ, ಆರ್ಥಿಕವಾಗಿ ಈ ಉಮ್ಮತ್ತು ಧಾರಾಳ ಬೆಳೆಯಬೇಕು. ಸಮಾಜದೊಂದಿಗೆ ನೀವು ಬೆರೆಯಬೇಕು. ಬಹಳ ಸ್ಪಷ್ಟವಾದ ಗುರಿಯೊಂದಿಗೆ ಈ ಉಮ್ಮತ್ತು ಮುಂದೆ ಸಾಗಬೇಕು. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಮತ್ತೆ ಆಭರಣ ಮಾಡಿಕೊಡುವ ಗೋಲ್ಡ್ ಸ್ಮಿತ್ ಎಂಬ ಬಂಡವಾಳಶಾಹಿ ಮಾಲಿನ್ಯದಿಂದ ಈ ಉಮ್ಮತ್ತು ಹೊರಗೆ ಬರಬೇಕು. ಸ್ವಾರ್ಥದ, ಧನಮೋಹದ, ಅತಿಯಾಸೆಯ, ಚೈತಾನ್ಯತನ್ನು ತಿರಸ್ಕರಿಸಲು ಸಹೋದರ ಸಹೋದರಿಯರೇ ನಮಗೆ ಸಾಧ್ಯವಾಗಬೇಕು. ನಮ್ಮ ಮನಸ್ಸು ವಿಶಾಲವಾಗಬೇಕು. ಎಲ್ಲರನ್ನು ಪ್ರೀತಿಸುವ, ಎಲ್ಲರನ್ನು ಗೌರವಿಸುವ ವಿಶಾಲವಾದ ಮನಸ್ಸು ನಮಗಿರಬೇಕು. ಕುಟುಂಬದ ಭದ್ರತೆಯನ್ನು ಕಾಪಾಡಿಕೊಳ್ಬೇಕು. ಸಹೋದರಿಯರು, ಯುವಕರು, ಯುವತಿಯರು ಅವರೆಲ್ಲರೂ ಇಸ್ಲಾಮನ್ನು ಪ್ರತಿನಿಧಿಸಬೇಕು. ವಿವೇಕದೊಂದಿಗೆ, ಸಹನೆಯೊಂದಿಗೆ, ಧೈರ್ಯದೊಂದಿಗೆ, ಆತ್ಮವಿಶ್ವಾಸದೊಂದಿಗೆ ಸಹೋದರ ಸಹೋದರಿಯರೇ ಎಲ್ಲಾ ರೀತಿಯ ಸವಾಲುಗಳನ್ನು ಎದುರಿಸಲು ಈ ಉಮ್ಮತ್ತಿಗೆ ಸಾಧ್ಯ ಆಗಬೇಕು. ಅಲ್ಲಾಹು ಸುಬ್ಹಾನಹು ವ ತಆಲಾ ಆ ಸೌಭಾಗ್ಯವನ್ನು ನಮಗೆಲ್ಲರಿಗೂ ದಯಪಾಲಿಸಲಿ. ಅಕೂಲು ಕೌಲಿ ಹಾದಾ ಅಸ್ತಗ್ಫಿರುಲ್ಲಾಹ ಅಲ್-ಅಜೀಮ್ ಲೀ ವ ಲಕುಂ ವಸ್ತಗ್ಫಿರುಹು ಅನ್ನೀ ವ ಅನ್ಕುಂ ವ ಅನ್ ಜಮೀಇಲ್ ಮುಸ್ಲಿಮೀನ್. ಯಾ ಅಯ್ಯುಹಲ್ಲದೀನ ಆಮನು ತಖುಲ್ಲಾಹ ವ ಕೂಲು ಕೌಲನ್ ಸದೀದಾ ಯುಸ್ಲಿಹ್ ಲಕುಂ ಅಅಮಾಲಕುಂ ವ ಯಗ್ಫಿರ್ ಲಕುಂ ذنوبكم ومن يطع الله ورسوله فقد فاز فوزا عظيما. الحمد لله الكريم المعبود واشهد ان لا اله الا الله الرحيم المحمود صلى الله على سيدنا محمد وعلى اله وصحبه وسلم. ان الله وملائكته يصلون على النبي يا ايها الذين امنوا صلوا عليه وسلموا تسليما. اللهم صل وسلم على رسولك سيدنا محمد وعلى ال محمد. اللهم الله نصر الخلفاء الراشدين امير المؤمنين ابي بكر الصديق وعمر بن الخطاب وعثمان بن عفان وعلي بن ابي طالب وعن جميع الصحابه اجمعين. الله اكبر الله اكبر الله اكبر لا اله الا الله الله اكبر الله اكبر ولله الحمد. ಸಹೋದರ ಸಹೋದರಿಯರೇ, ಒಂದೆರಡು ಮೂರು ವಿಷಯಗಳನ್ನು ನೆನಪಿಸ್ತಾ ಇದ್ದೇನೆ. ಮೊದಲನೇದಾಗಿ ಅನಾರೋಗ್ಯದಲ್ಲಿರುವ ಒಬ್ಬರು ಸಹೋದರಿಗೆ ದುವಾ ಮಾಡಲು ವಸಿಯತ್ತು ಮಾಡಲಾಗಿದೆ. ಆ ಸಹೋದರಿಗೆ ಆರೋಗ್ಯವನ್ನು ದಯಪಾಲಿಸಲಿ. ಅಲ್ಲಾಹು ಆ ಸಹೋದರಿಗೆ ಸಾಂತ್ವನವನ್ನು ನೀಡಲಿ, ದೀರ್ಘಾಯುಷ್ಯವನ್ನು ದಯಪಾಲಿಸಲಿ. ಧಾರಾಳ ರೋಗಿಗಳಿದ್ದಾರೆ ನಮ್ಮ ಪೈಕಿ, ಅಸಹಾಯಕರು. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರೆಲ್ಲರಿಗೂ ಪೂರ್ಣ ಆರೋಗ್ಯವನ್ನು ದಯಪಾಲಿಸಲಿ. ಅಲ್ಲಾಹು ಅವರೆಲ್ಲರಿಗೂ ದೀರ್ಘಾಯುಷ್ಯವನ್ನು ನೀಡಲಿ. ಅಲ್ಲಾಹು ಅವರಿಗೆ ಸಾಂತ್ವನವನ್ನು, ನೆಮ್ಮದಿಯನ್ನು ದಯಪಾಲಿಸಲಿ. ಮಾರಕ ರೋಗಗಳಿಂದ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮನ್ನು, ನಮ್ಮ ಮಕ್ಕಳನ್ನು, ಕುಟುಂಬವನ್ನು ರಕ್ಷಿಸಲಿ. ಅದೇ ರೀತಿ ಸಹೋದರ ಸಹೋದರಿಯರೇ, ಈದ್ ದಿನದ ಬಹಳ ಪ್ರಬಲವಾದ ಸುನ್ನತ್ತಾಗಿದೆ ಸದಕ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈದ್ ದಿನದಂದು ಧಾರಾಳ ಸದಕ ಮಾಡ್ತಾ ಇದ್ದಾರೆ. ಈ ದಿನ ಬಹಳ ಪ್ರಮುಖವಾದ ಭಾಗ. ಈ ಸಂತೋಷದ ಸಂದರ್ಭದಲ್ಲಿ, ಈ ಸಡಗರದ ಸಂದರ್ಭದಲ್ಲಿ ಸಹೋದರರೇ, ನಾವು ಅತಿ ಹೆಚ್ಚು ಸದಕ ಮಾಡಬೇಕು. ನಮ್ಮ ಈ ಮಸೀದಿಗಾಗಿ ಕೆಳಗೆ ಕರೆಕ್ಷನ್ ನಡೆಯುತ್ತದೆ. ಅಲ್ಲಾಹನ ಭವನಕ್ಕೆ, ಅಲ್ಲಾಹನ ಮಸೀದಿಗೆ, ಅಲ್ಲಾಹನ ದೀನಿಗೆ ಸದಕ ಮಾಡಲಿಕ್ಕೆ ನಿಮಗೆಲ್ಲ ಬಹಳ ದೊಡ್ಡ ಸಂದರ್ಭ. ಆದ್ದರಿಂದ ನನ್ನೆಲ್ಲ ಸಹೋದರ ಸಹೋದರಿ ಅಲ್ಲಾಹನ ಭವನಕ್ಕಾಗಿ ಗರಿಷ್ಠ ಸದಕ ಮಾಡಬೇಕು ಅಂತ ನಿಮ್ಮೊಂದಿಗೆ ನೆನಪಿಸ್ತಾ ಇದ್ದೇನೆ. ಕಳೆದ ಜುಮಾದ ರಮಲಾನ್ನ ಎಲ್ಲ ಶುಕ್ರವಾರಗಳಂದು ಈ ಮಸೀದಿಗಾಗಿ ಧಾರಾಳ ಸಹಾಯ ಮಾಡಿದವರಿದ್ದಾರೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರ ಸದಕಗಳನ್ನು ಸ್ವೀಕರಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ಆ ಸದಕಾದ ಕಾರಣದಿಂದಾಗಿ ಇಹಲೋಕದ ಆಪತ್ತುಗಳಿಂದ, ನಾಶ ನಷ್ಟಗಳಿಂದ ಅಲ್ಲಾಹು ಅವರನ್ನು ರಕ್ಷಿಸಲಿ. ಪರಲೋಕದಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಸ್ವರ್ಗ ಪ್ರವೇಶಕ್ಕೆ ಕಾರಣವಾಗುವ ಸತ್ಕರ್ಮವಾಗಿ ಅಲ್ಲಾಹು ಈ ಸದಕಗಳನ್ನು ಸ್ವೀಕರಿಸಲಿ. ಈ ಮಸೀದಿಗೆ AC ಡೊನೇಟ್ ಮಾಡಿದ ಒಬ್ಬ ಸಹೋದರ, ಅಲ್ಲಾಹು ಸುಬ್ಹಾನಹು ವ ತಆಲಾ
ಆ ಸಹೋದರನ ಎಲ್ಲ ಸದುದ್ದೇಶಗಳನ್ನು ಈಡೇರಿಸಲಿ. ಅಲ್ಲಾಹು ಆ ಸಹೋದರನ ತಂದೆ ಮತ್ತು ತಾಯಿಗೆ ಆರೋಗ್ಯವನ್ನು ದಯಪಾಲಿಸಲಿ. ಅಲ್ಲಾಹು ಆ ಸಹೋದರನ ವ್ಯಾಪಾರದಲ್ಲಿ ಅಲ್ಲಾಹು ಸಮೃದ್ಧಿಯನ್ನು ದಯಪಾಲಿಸಲಿ. ಎಲ್ಲ ರೀತಿಯ ಆಪತ್ತುಗಳಿಂದ, ನಾಶ ನಷ್ಟಗಳಿಂದ, ರೋಗಗಳಿಂದ ಅಲ್ಲಾಹು ಆ ಸಹೋದರನ ಕುಟುಂಬವನ್ನು ರಕ್ಷಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮಿಂದ ಮರಣ ಹೊಂದಿರುವ ನಮ್ಮ ತಂದೆ ತಾಯಿಯಂದಿರು, ನಮ್ಮ ಬಂಧು ಮಿತ್ರಾದಿಗಳು, ನಮ್ಮ ಜೊತೆಗಾರರು, ನಮ್ಮ ಮಸೀದಿಯಲ್ಲಿ ನಮ್ಮ ಜೊತೆ ಜುಮುಅಾ ಈದ್ ನಮಾಜ್ ನಿರ್ವಹಿಸಿ ಈ ಜಗತ್ತನ್ನು ಬಿಟ್ಟು ಹೋದರು. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರೆಲ್ಲರಿಗೂ ಮಗ್ಫಿರತ್ ಮತ್ತು ಮರಹಮತ್ ದಯಪಾಲಿಸಲಿ. ಅಲ್ಲಾಹು ಅವರ ಪಾಪಗಳನ್ನು ಕ್ಷಮಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರಿಗೂ ನಮಗೂ ಜನ್ನಾತುಲ್ ಫಿರ್ದೌಸ್‌ನಲ್ಲಿ ಸ್ಥಾನವಕಾಶ ನೀಡಲಿ. اللهم اغفر للمؤمنين والمؤمنات والمسلمين والمسلمات الأحياء منهم والأموات إنك مجيب الدعوات وقاضي الحاجات. ربنا آتنا في الدنيا حسنة وفي الآخرة حسنة وقنا عذاب النار. اللهم أعزنا ولا تذلنا. اللهم أعز الإسلام والمسلمين. اللهم انصر المسلمين. اللهم انصر من نصر دين محمد صلى الله عليه وسلم.